लैट्रिन बाथरूम पूरा अंदर लैट्रिन बाथरूम है अटैच्ड ಕಂಪ್ಲೇಂಟ್ ಕೊಡ್ತೀವಿ ಮಾಡ್ತೀನಿ 3 ತಿಂಗಳು ಟೈಮ್ ಕೊಡು ಎಲ್ಲ ಕಡೆ ಸರಿಪಡಿಸ್ತೀವಿ. ಚೆನ್ನಾಗಿ ಓದಿ ಮಕ್ಕಳು, ಚೆನ್ನಾಗಿ ಓದ್ಬೇಕು, ಇದೆಲ್ಲ ಮಾಡ್ತೀನಿ ನಾನು. ವೆರಿ ಗುಡ್ 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 ಗುಡ್. ಏನ್ ಮಾಡ್ತೀನಿ ನೀವು ವಾರ್ಡನ್ ಆಗಿ ನೀವು ಬಾತ್ರೂಮ್ ಎಲ್ಲ ನೋಡೋದು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ನಿಮ್ಗೆ? ಎಲ್ಲಿ ಮಾಡಿದ್ಯಾ? ಎಷ್ಟು ದಿನ ಆಯ್ತು? ಅದಾಯ್ತು. ಬೇರೆ ಬಾತ್ರೂಮ್ ನೋಡು. ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಇಲ್ಲಿ ಮಂಜುನಾಥ್ ಏನಾಗಿದ್ದಾನೆ? ಇಲ್ಲಿ ಮಂಜುನಾಥ್ ಏನಾಗಿದ್ದಾನೆ? ತಾಲೂಕು ಎಷ್ಟು ವರ್ಷದಿಂದ ಇದ್ದಾನೆ ಇಲ್ಲಿ? ಆಮೇಲೆ ಇಲ್ಲಿ ನಾನ್ ವೆಜ್ ಊಟ ಕೊಡ್ತಲ್ಲ ಅಂತ ಗೊತ್ತಿಲ್ಲ ನಿಮಗೆ? ಇಲ್ಲಿ ನಾನ್ ವೆಜ್ ಊಟ ಕೊಟ್ಟು ಒಂದು 3 ತಿಂಗಳು ಆಯ್ತಂತಲ್ಲ? ತಿಂಗಳಿಗೆ ಒಂದ್ಸಲ ಕೊಡೋದು. ಹೌದು, 1 ತಾರೀಕಿಗೆ ಮತ್ತೆ 15 ತಾರೀಕಿಗೆ ಇರ್ತದೆ. 2 ತಿಂಗಳಿಗೆ ವಾರಕ್ಕೆ ಒಂದ್ಸತಿ ಕೊಡ್ಬೇಕಿಲ್ಲ. ವಾರಕ್ಕೆ ಒಂದ್ಸಲ ಇದೆ. ಅದು ಅಳತಿತ್ತು ಸರ್. ನಾನು ಬೆಂಗಳೂರಿಂದ ಬಂದದ್ದು 15 ದಿವಸಕ್ಕೆ 1 ದಿವಸ. ಯಾರು ಹೇಳಿದ್ರು? ಇಲ್ಲ ನೋಡಿ, ಇವನಿಗೆ ವಾರ್ಡನ್ಗೆ ಗೊತ್ತಿಲ್ಲ, ವಾರ್ಡನ್ಗೆ ಗೊತ್ತಿಲ್ಲ. ವಾರಕ್ಕೊಂದ್ಸರಿ ಕೊಡ್ತಿದ್ದೇವೆ ಇಲ್ಲಿ. ವಾರಕ್ಕೊಂದ್ಸರಿ ಕೊಡಬೇಕು. ಆಮೇಲೆ ಕ್ಲೋಸ್ ಮಾಡೋದು. ನೀನೇ ಕ್ಲೋಸ್ ಮಾಡೋದು. ಒಂದು ನಿಮಿಷ ನೋಡು. ಅಂದೋಳು ಎಲೆಕ್ಟ್ರಿಷಿಯನ್ ಕೆಲಸ, ನಾ ಪ್ಲಂಬರ್ ಕೆಲಸ. ಅದು ಎಲೆಕ್ಟ್ರಿಷಿಯನ್ ಎಲ್ಲಿ ಕೆಲಸ? ನಿಮ್ಗೆಲ್ಲ ಸಸ್ಪೆಂಡ್ ಮಾಡಿ ಇದು ಮಾಡ್ಬೇಕು. ನಿಮಗೆ ಕಂಪ್ಲೇಂಟ್ ಮಾಡಿ ಒಳಗಡೆ ಕ್ಲೀನ್ ಮಾಡಿಲ್ಲ, ಅವರೇ ಬೆಡ್ಶೀಟ್ ತೊಳ್ಕೊಳ್ಬೇಕಂತೆ, ಅವರೇ ವಾಶ್ ಮಾಡ್ಕೊಳ್ಬೇಕಂತೆ, ಕ್ಲೀನ್ ಮಾಡೋದಂತೆ. ಮಾಡೋದು ಏನ್ ಕೆಲಸ ಇದು? ನೀವು ಮಾಡೋದು ಕೆಲಸ ಏನು? ನಿಮ್ಗೆ ಎಷ್ಟು ಸಂಬಳ ಎಷ್ಟು ನಿಮ್ದು? ಎಷ್ಟು? ನೋಡಿ ಇವ್ರು ವಾರ್ಡನ್ಗೂ ಸಂಬಳ ಎಷ್ಟು ಕೇಳಿ? ಸಂಬಳ ಎಷ್ಟು ಕೇಳಿ ನೀವು? 60,000. ಎಷ್ಟು ಹಾಸ್ಟೆಲ್ ನೋಡ್ಕೋಬೇಕು? 2. ಎಷ್ಟು ಜನ ಮಕ್ಕಳಿದ್ದಾರೆ? ಇಲ್ಲಿ 75 ಇದ್ದಾರೆ. ಅಲ್ಲಿ 75. ಎಷ್ಟು ವರ್ಷದಿಂದ? ನಾನು 5 ವರ್ಷ. ಮೊದಲಲ್ಲಿ ನಾನು ಡ್ರಾಯಿಂಗ್ ಟೀಚರ್ ಮುಸ್ಲಿಂ ರೆಸಿಡೆನ್ಸಿಯಲ್ ಸ್ಕೂಲ್ ನಾಟಕಲ್ಲಿ, ಅಲ್ಲಿ ಡ್ರಾಯಿಂಗ್ ಟೀಚರ್ ಆಗಿದ್ದೆ. ಡ್ರಾಯಿಂಗ್ ಟೀಚರ್ ಅದೇ ಸರ್ ಹೇಳೋದು, ವಾರ್ಡನ್ಗಳಾಗಿ ಬರ್ತಾರೆ. ದೊಡ್ಡ ಬ್ಯಾನರ್ ಹಾಕಿದ್ದಾರೆ, ಅದ್ರಲ್ಲಿ ಯಾವುದನ್ನು ಕೊಡಲ್ಲ ಸರ್. ಏನೂ ಇಲ್ಲ ಸರ್. 4 ದಿನಕ್ಕೊಂದ್ಸಲಿ ಮೊಟ್ಟೆ ಸಿಗುತ್ತೆ ಸರ್. ಅದು ತಪ್ಪಿದ್ರೆ 3 ದಿನಕ್ಕೊಂದ್ಸಲಿ. ತಿಂಗಳಿಗೆ ಒಂದ್ಸಲಿ 1ನೇ ತಾರೀಕು ಚಿಕನ್ ಸಿಗುತ್ತೆ, 15ನೇ ತಾರೀಕು ಮೀನು. ತಿಂಗಳಿಗೆ ಒಂದ್ಸಲಿ ಅಷ್ಟೇ ಸರ್. ಆಕ್ಚುಲಿ 2 ಸತಿ ನಾನ್ ವೆಜ್ ಕೊಡ್ಬೇಕು. ಇಲ್ಲ ಸರ್, 2 ದಿನ ನಾನ್ ವೆಜ್ ಕೊಡ್ಬೇಕು. ವಾರಕ್ಕೊಂದ್ಸಲಿ ಚಿಕನ್ ಬೇಕೇ ಬೇಕು ಸರ್. ಕೊಡಲ್ಲ. ವಾರಕ್ಕೊಂದ್ಸಲಿ ಮೀನು. ಮೊಟ್ಟೆ ಎಲ್ಲ ಮಾಡಿದ್ರಿಲ್ಲ ಇವತ್ತು ಸರ್. ಇವಾಗ ಇದು 4ನೇ ದಿನನೋ 3ನೇ ದಿನ ಸರ್. ಏನು ಖಾಲಿ ವೆಜ್ ತಿಂದು ನಾನ್ ವೆಜ್ ಮಾಡಿದ್ದಾರೆ ಸರ್. ನಾನ್ ವೆಜ್ ಎಲ್ಲ ಮೊಟ್ಟೆ ಮಾಡಿರೋದು. ಅದೇ ಸರ್, ಮೊಟ್ಟೆನೆ ನಮಗೆ 15 ದಿನ ಅಂತ ಕೊಟ್ಟೆ ಇಲ್ಲ ಅಂತ ಸರ್. ಇವತ್ತು ಮೊಟ್ಟೆ ಮಾಡೋಣ. ಮಟನ್ ಅದೇ ಸರ್ 1ನೇ ತಾರೀಕಿಗೆ ಕೊಡ್ತಾರೆ. ಚಿಕನ್ 1ನೇ ತಾರೀಕಿಗೆ ಕೊಡ್ತಾರೆ. ಇನ್ನೊಂದು ವಾರಕ್ಕೊಂದ್ಸತಿ ಕೊಡ್ಬೇಕಪ್ಪ. ಕೊಡ್ತಿಲ್ಲ ಸರ್. ಫಸ್ಟ್ ಕೊಡ್ತಿದ್ರು ಸರ್. ಫಸ್ಟ್ ವಾರಕ್ಕೊಂದ್ಸಲಿ ಮೀನು ಮೊಟ್ಟೆ ಅಂತ ಕೊಡ್ತಿದ್ರು ಸರ್. ಆಮೇಲೆ ಯಾರೊಬ್ರು ಕಂಪ್ಲೇಂಟ್ ಮಾಡಿದ್ರು ಸರ್. ನಾನು ಕಂಪ್ಲೇಂಟ್ ಮಾಡಿ ಅದಕ್ಕೆ ಅವತ್ತಿಂದು ತಿಂಗಳಿಗೆ ಒಂದ್ಸಲಿ ಏನೂ ಇಲ್ಲ ನಿಮಗೆ ಈ ತರ ಮತ್ತೆ ಬಿಸಿನೀರು ಇಲ್ಲ ಸರ್. ಇಲ್ಲಿ ಮಳೆಗಾಲದಲ್ಲಿ ತಂಪುಗಾಲದಲ್ಲಿ ಬಿಸಿನೀರು ಕೊಡಲ್ಲ. ಬಿಸಿಲಿಲ್ಲ. ಇವರೇ ಲಾಕ್ ಮಾಡ್ಕೊಂಡು ಇವರೇ ಇಟ್ಕೊಂಡ್ಬಿಟ್ಟವ್ರೆ. ವಾರ್ಡನ್ ಬರಲ್ಲ. ಎಲ್ಲರೂ ವಾರ್ಡನ್ ಹೆಸರು ನಮ್ಮ ಇದರಲ್ಲಿ 2 ಇದೆ ಸರ್. ಆಕ್ಚುಲಿ ಯಾರನ್ನ ಇರ್ಬೇಕಿಲ್ಲ ಸರ್. ವಾಶ್ರೂಮ್ 4 ಇದು ಜನರು, ಆಮೇಲೆ ಬೇರೆ 2 ರೂಮ್ಗೆ ಅಟ್ಯಾಚ್. ನಮ್ದು ನಾವೇ ಕ್ಲೀನ್ ಮಾಡ್ತೀವಿ. ಯಾವ್ದು ಅಟ್ಯಾಚ್ ಬಾತ್ರೂಮ್ ಇರೋದು ಯಾರ್ದು? ದೊಡ್ಡ ರೂಮಿಗೆ ಒಂದು ಅಟ್ಯಾಚ್ ಇರುತ್ತೆ. ಈ ತರ ಇದಕ್ಕೆಲ್ಲ ರೂಮ್ ಇದೆ. ಟೋಟಲ್ ಮಕ್ಕಳು 120
ಬಾತ್ರೂಮ್ ಎಷ್ಟವೆ ಇಲ್ಲಿ? 4 ಅದರಲ್ಲಿ ಅರ್ಧಕ್ಕರ್ಧ ಒಂದೊಂದು ರೂಮಿಗೆ ಮೀಸಲಾಗಿದೆ ಸರ್ ಅಷ್ಟೇ. ಮತ್ತೆಲ್ಲ ಜನರಲ್ ನಾಲ್ಕಾದ್ರೆ ಕೆಲವೊಂದು ಸರಿ ಇರಲ್ಲ, ಅದಕ್ಕೆ ನಾವೇ ಅಡ್ಜಸ್ಟ್ ಮಾಡಿ ಹಾಕಿರ್ತೀವಿ. ನಿಮ್ಮ ಕಿಲೋ ಎಲ್ಲರೂ ಕೊಟ್ಟವ್ರೆ. ಎಲ್ಲ ನಾವೇ ತಗೊಂಡ್ಬಂದಿರೋ ಸರ್. ಚೇಂಜ್ ಮಾಡಿಲ್ಲ, 1 ವರ್ಷಕ್ಕೊಂದ್ಸತಿ ಚೇಂಜ್ ಮಾಡ್ಬೇಕಿಲ್ಲ. ಈಗ ನಮ್ಗೆ ಸೇಮ್ ನಮ್ ಸೀನಿಯರ್ಸ್ ಅದು ವರ್ಷ ಬರೋರು ನಾವು ಸೀನಿಯರ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೀನಿಯರ್ಸ್ ಹೋಗೋ ಜನ ಬಿಟ್ಟೋದು ಅದನ್ನ ನಾವು ಯೂಸ್ ಮಾಡ್ತೀವಿ. ಗತಿನೂ ಏನಿಲ್ಲ ಅವ್ರು ಮುಂಚೆ ಇದ್ದಿದ್ದು ಅದೇ ಕೊಡ್ತಾವ್ರೆ, ಹಾಗೆ ಕಂಟಿನ್ಯೂ. ಜಿನೇಂದ್ರ ಎಷ್ಟು ಇದು ಬಂದಿದ್ಯಾ ಯಾವಾಗ? ನಮ್ಮ ಮಕ್ಕಳು ಹೊಡೆದು ಜೈಲಲ್ಲಿ ಆಗ್ಬಿಟ್ಟಿದ್ದೆ ನಾನು. ಬೈಲಿ 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 ಆಯ್ತು ನೋಡು ನೋಡು ಎಲ್ಲಿ ಹೋಗೋದು ಮಕ್ಕಳು ಅಲ್ಲಿ ನೋಡು. ನೀನು ದಾರಿ ಬಿಡಪ್ಪ. ಕರಿತಾ ಇದ್ದೀರಪ್ಪ ನೀನು? ಸಂಬಳ ಎಷ್ಟು ನಿಂದು? 60,000. ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಎಷ್ಟು ಮಕ್ಕಳು ನಿಮಗೆ? ನೋಡಲ್ಲಿ ಎಷ್ಟು ದಿನ ಇಂದ ಇದು ಮಗ ಆಯ್ತು? ನಿಯತ್ ಬೇಡ ನಮಗೆ. ನಿಮ್ ಜವಾಬ್ದಾರಿ ತಾನೆ, ಜನ ಬರ್ಬೇಕು, ಚೆಕ್ ಮಾಡ್ಬೇಕು, ಏನೇನು ಮಾಡ್ಬೇಕು. ಆ ಬೆಡ್ ಬಂದು ಕಾರ್ಡ್ ಬಂದು ಬೆಡ್ ಗಳು ಬಂದು 5 ವರ್ಷ ಆಯ್ತು ಅಂದ್ರೆ ವರ್ಷಕ್ಕೊಂದ್ಸತಿ ವರ್ಷಕ್ಕೆ ಒಂದ್ಸತಿ ಅದೆಲ್ಲ 5 ವರ್ಷಕ್ಕೆ ಮಾಡೋಣ ಹೇಳ್ತಾ ಇದ್ದೀರಾ? ಅದು ಸರ್ ಬಂದಿರೋದು ನೀವು ಇಲ್ಲಿ ವಿಸಿಟ್ ಮಾಡಿ ಅಂತ ಸರ್. ನೀವು ವಿಸಿಟ್ ಮಾಡ್ತೀನಿ ಕರ್ತ ನಿಮ್ಗೆ ತಲೆಗೆ ಇಟ್ಕೊಂಡಿದ್ದೀರಾ? ಅಲ್ಲ ಎಷ್ಟು 7-8 ಹಾಸ್ಟೆಲ್ ವಿಚಾರದಲ್ಲಿ ಬರೀ 8 ಆಗ್ತದೆ. ಒಂದು 8 ಟ್ರಿಪ್ ಮಾಡೋಕ್ಕಾಗಲ್ಲ ಸರ್. ಒಂದಿನ ಒಂದು ಹಾಸ್ಟೆಲ್ ಮಾಡ್ಬೋದಿಲ್ಲ, 7 ದಿನ 7 ಹಾಸ್ಟೆಲ್ ಆಯ್ತು. ಒಂದಿನ ಒಂದು ಹಾಕೊಂಡ್ರೆ ಒಂದು ಹಾಸ್ಟೆಲ್ಗೆ ಪೂರ ಗೊತ್ತಾಗ್ತದೆ. ಈಗ 15 ದಿನ ಇಲ್ಲ ಬಾತ್ರೂಮ್ ಮಾಡಬೇಕು. ಯಾವ ಬಾತ್ರೂಮ್ ಇದೆ ಬಾತ್ರೂಮ್ ಓಪನ್ ಮಾಡಬೇಕು. ಬಾಯ್ಲಿ ಬಾಯ್ಲಿ ಇಲ್ಲ ಬಾಯ್ಲಿ ಈಗ ಮಕ್ಕಳು ಟಾಯ್ಲೆಟ್ ಹೋದ್ರೆ ಅದಕ್ಕೆ ಫ್ರೆಶ್ ಡೋರ್ ಬೈಕ್ ಕಿತ್ತೋಗಿಕ್ಕ ಇಲ್ವೇ ಇಲ್ಲ ಅಂತೆ. ನೋಡಿ ವಾಸನೆ, ಗೊಬ್ಬು ವಾಸನೆ. ನೀವು ಇದಕ್ಕೆಲ್ಲ ಸಂಬಳ ಕೊಡೋದು, ನಾವು ಇದಕ್ಕೆಲ್ಲಪ್ಪ ಸಂಬಳ ಕೊಡೋದು ನಿಮ್ಗೆ. ಮತ್ತೆ ಮಕ್ಕಳ ಬಗ್ಗೆ ಕಣಿಕರ ಬೇಡವಪ್ಪ. ನಮಗೂ ಮಕ್ಕಳು ಇದಾರಲ್ಲ, ಅದು ಸಣ್ಣ ಮಕ್ಕಳು, ಅವ್ರ ಬಗ್ಗೆ ಕಣಿಕರ ಬೇಡ. ಪುಣ್ಯ ಕಟ್ಕೊಡಪ್ಪ, ಸೇವೆ ಮಾಡೋರನ್ನ. ಮಾಡೋವರೆಗೂ ಹಿಂಗೆ ನರ್ಕದಲ್ಲಿ ಇರ್ಬೇಕು ಅವರು. ಅದು ಮಾಡಿ ವಾರಕ್ಕೆ ಬರ್ತೀನಿ ನಾನು, ರೆಡಿ ಮಾಡಿ ಅದು ಪೇಂಟ್ ಕಟ್ ಮಾಡಿ ಅವ್ರನ್ನ ಇದು ಮಾಡಿ ಅದು ಸಸ್ಪೆಂಡ್ ಎಲ್ಲ ನೋಡಿ ಸರ್ ಮಾಡಿ ಅವ್ರಿಗೆ. ಎಲ್ಲ ಅದೇ ಅದೇ ಎಲ್ಲ ಅದೇನಪ್ಪ. ನಮ್ದೇನು ಕೊಡ್ತಾರೆ, ಬಾಡಿಗೆ ಕೊಡ್ತಾ ಇದ್ರಿ, ಅದು 4,000 5,000 ಇರೋದು. ನಮ್ಮ ಬಾಡಿಗೆ ಮಾಡಬೇಕು ರಿಪೇರಿ, ರೆಂಟ್ ಯಾರು ಕೊಡೋದು? ನೀವೇ ತಾನೇ ಕೊಡೋದು. ಮತ್ತೆ ಅಷ್ಟು ಜನ ಇಲ್ಲ ನಿಮಗೆ. ಆ ರೂಮ್ಗಳು ನೋಡು, ಫ್ಯಾನ್ ಇಲ್ಲ, ಆ ಪೇಂಟ್ ಮಾಡಿಲ್ಲ, ಅದೆಲ್ಲ ಮಾಡ್ಕೊಂಡು 1 ತಿಂಗಳು ಖರ್ಚು, 1 ತಿಂಗಳು ಸಂಬಳ. ಅದು ಮಾಡಿಬಿಟ್ಟು ಅವ್ನಿಗೆ ತಗೊಳಪ್ಪ 2 ತಿಂಗಳು ಸಂಬಳ ನೀವು ನಿಂತು ಮಾಡಿದ್ರೆ ಕೊಡೋಕೆ ಮಾಡೋಕ್ಕಾಗಲ್ಲ ನಮಗೆ. ರೇಟ್ ರಿಲೀಸ್ ಮಾಡ್ಬಿಡಪ್ಪ ಅವ್ರಿಗೆ. ಹೋಮ್ ಟೌನ್ ಕೊಡ್ಬೇಕು, ಅರ್ಥ ಆಯ್ತೀನಿ. ಹೋಮ್ ಟೌನ್ ಡ್ಯೂಟಿ ಕೊಡ್ಬೇಕು. ಹೋಮ್ ಟೌನ್ ಕೊಟ್ಟರೆ ಸಮಸ್ಯೆಗಳಾಗೋದು. ಬೇರೆ ಕಡೆಯಿಂದ ಆಚೆಯಿಂದ ತರಲಾಗ್ತದೆ ಸರ್. ಡ್ಯೂಟಿ ಮಾಡ್ಕೊಂಡು ಬಿದ್ದಿದ್ದಾನೆ. ಇವತ್ತು ನಾಳೆ ಎಲ್ಲಿಂದ ಬರಬೇಕು, ಇವತ್ತು ರಾತ್ರಿ ಎಷ್ಟು ಚೆನ್ನಾಗಿ ಬರಬೇಕು, ಇಲ್ಲೊಂದು ಬೆಳಿಗ್ಗೆ ಅದನ್ನ ನೋಡಬೇಕು. ಫ್ಲೈಟ್ ಮಾಡ್ತೀನಿ ಮಗ, ಮಾಡ್ತೀನಿ. ನಂಬರ್ಲೆ ಬಚ್ಚಕ 18 ರೆಡಿ ಮಾಡ್ಕೋಬೋದು. ಬಾತ್ರೂಮ್ ಎಲ್ಲ ಪೇಂಟ್ ಎಲ್ಲ ಬಾರ ಪೈಲಿ ಎಲ್ಲಿದೆ? ಎಷ್ಟು ದಿನ ಮಾಡ್ಕೋದು? ರೆಂಟಲ್ ಮಾಡ್ಕೊಂಡು
ಒಂದು ವಾರದಲ್ಲಿ ಮಾಡಬೇಕು. ಬರೋ ಶುಕ್ರವಾರ ಸ್ಟೂಡೆಂಟ್ಗೆ ನಾನು ಫೋನ್ ಮಾಡ್ತೀನಿ ನಾನು. ಆಕ್ಷನ್ ಟಿಕೆಟ್ ರಿಪೋರ್ಟ್ ಕಳಿಸ್ಬೇಕು ರೈಟಿಂಗ್ ಅಲ್ಲಿ. ನಿಂಗೆ ಮಾಡ್ತೀನಿ ಮೇಲೆ ಬರೋವರೆಗೆ. ಮೆಮೋ ಆಯ್ತು ಮಗ, ಆಯ್ತು. ಆಕ್ಷನ್ ಓಕೆ ಮಗ.